ಮಹಿಳೆಯರು ಕೂಡ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಂಥದ್ದೇ ಹೋರಾಟದಲ್ಲಿ ಭಾಗವಹಿಸಿದ್ರು ಮತ್ತು ಅವರು ಕೂಡ ಅನೇಕ ನೋವನ್ನು ಅನುಭವಿಸಿದ್ರು. ಆ ಸರ್ಕಾರದ ಸಂದರ್ಭದಲ್ಲಿ ಪೊಲೀಸರಿಂದಲೂ ಕೂಡ ಲಾಠಿ ಇಟ್ಟು ತಿನ್ನುವಂತಹ ಅಥವಾ ಜೈಲಿಗೆ ತಳ್ಳುವಂತಹ ಪ್ರಯತ್ನಗಳಾಗಿತ್ತು ಅನ್ನುವಂಥದ್ದೆಲ್ಲವೂ ಕೂಡ ನಾವು ಕಥೆಯ ಮುಖಾಂತರ ಕೇಳಿದ್ವಿ. ಬಟ್ ತಾವು ಅನುಭವಿಸಿರುವ ರೀತಿಯನ್ನು ಅಥವಾ ತಾವು ನೋಡಿರುವಂಥ ಚಿತ್ರಣವನ್ನು ಹೇಳೋದಾದ್ರೆ ಯಾವ ಥರ ಇತ್ತು ಅಂತ ಹೇಳಿ. ಖಂಡಿತವಾಗಿ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಸಂವಿಧಾನದ ಕಗ್ಗೊಲೆ ಆದದ್ದು ನಿಜವಾಗಿ ಖಂಡನೀಯ. ಯಾಕಂದರೆ ನಾನು ಆಗ ಸಣ್ಣ ಅಂದರೆ ಕಾಲೇಜ್ ಸ್ಟೂಡೆಂಟ್, 16 ವರ್ಷ, 15-16 ವರ್ಷ. ನಾವು ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ ಶಿಕ್ಷಣ ಪಡೆದವರು, ಪ್ರತಿ ಶಾಖೆಗೆ ಹೋಗಿ. ಆದ್ದರಿಂದ ನಮಗೆ ಒಳ್ಳೆಯದನ್ನು ಖಂಡಿಸುವ, ಒಳ್ಳೆಯದನ್ನು ಸ್ಪಂದಿಸುವ, ಕೆಟ್ಟದ್ದಕ್ಕೆ ಖಂಡಿಸುವ ಒಂದು ಹೋರಾಟದ ಮನೋಭಾವ ನಮಗೆ ಆಟೋಮೆಟಿಕ್ ಆಗಿ ಬಂದಿದೆ, ರಕ್ತಗತ ಅಂತ ಹೇಳ್ಬೋದು. ಆದ್ದರಿಂದ ನಾವು ಶಾಖೆ ಮಾಡಿ ಒಳ್ಳೆಯ ಶಿಕ್ಷಣವನ್ನು ಪಡೀತಾ ಇರುವಾಗ ಇದು ಸಡನ್ ಆಗಿ ತುರ್ತು ಪರಿಸ್ಥಿತಿ ಅನೌನ್ಸ್ ಆಗುವಾಗ ನಾವು ವಿದ್ಯಾರ್ಥಿನಿಯಾಗಿ ನಮಗೆ ಸಿಕ್ಕಿದ ಜವಾಬ್ದಾರಿ ಏನಂತ ಹೇಳಿ, ಆಗ ಪತ್ರಿಕಾ ಮಾಧ್ಯಮ ಎಲ್ಲ ಬ್ಯಾನ್ ಆಯಿತು ಮತ್ತು ಕಾರ್ಯಾಂಗ ನ್ಯಾಯಾಂಗ ಏನೂ ಇಲ್ಲ. ಮತ್ತು ಸಾಮಾನ್ಯವಾಗಿ ನಾವು ಹೊರಗೆ ಕೂತ್ಕೊಂಡು ಸರ್ಕಾರದ ವಿಷಯ ಮಾತಾಡ್ಲಿಕ್ಕಿಲ್ಲ, ತಪ್ಪನ್ನು ತಪ್ಪಂತ ಹೇಳಲಿಕ್ಕಿಲ್ಲ, ಮತ್ತು ಇಂದಿರಾ ಗಾಂಧಿ ಅಂತ ಹೇಳಿ ಮಾತಾಡ್ಲಿಕ್ಕೆ ಇಲ್ಲ. ಅಂಥ ಪರಿಸ್ಥಿತಿ ಬಂತು ತುರ್ತು ಪರಿಸ್ಥಿತಿಯಲ್ಲಿ. ಯಾಕಂತ ಹೇಳಿದರೆ ನಮ್ಮ ಹಿರಿಯರು RSS ಅಂತ ಹೇಳಿದರೆ ಕೂಡಲೇ ನಿಷೇಧ ಮಾಡಿದರು. ರಾಜ್ಯಕ್ಕೆ ವಿರೋಧ ಪಕ್ಷದವರಿಗೆ ಹತ್ತಿರದವರು ಅಂತ ಹೇಳಿ ಏನು ನೋಡಲಿಲ್ಲ. ಯಾವ ವಿಷಯದಲ್ಲಿ ಅವರು ಏನು ಚಿಂತನೆ ಮಾಡಿದ, ಒಂದು ದ್ವೇಷ ಸಾಧನೆ ಮಾಡಿದ ಹಾಗೆ ಅದನ್ನು ನಿಷೇಧ ಮಾಡಿದರು. ಮತ್ತು ಮುಖ್ಯವಾಗಿ ಏನಂದರೆ ಪತ್ರಿಕೆಯಲ್ಲಿ ಏನು ಬರಲಿಕ್ಕಿಲ್ಲ. ನಾವು ಸ್ಟೂಡೆಂಟ್ಸ್ ಆದರೂ ಸಹ ನಮಗೆ ಏನು ನ್ಯೂಸ್ ಓದಿದರೆ ಏನು ಸಿಗೋದಿಲ್ಲ. ಆಗ ನಮಗೆ ಜವಾಬ್ದಾರಿ ಕೊಟ್ಟದ್ದೇನಂದ್ರೆ, ಆಗ ಕಹಳೆ ಅಂತ ಒಂದು ಪೇಪರ್ ಸುಳ್ಯದಲ್ಲಿ ಪ್ರಿಂಟ್ ಮಾಡಿ, ಅದು ಎಲ್ಲಿಂದ ಏನು ಈಗ ಸಹ ನಮಗೆ ಹೆಮ್ಮೆ ಏನು ಗೊತ್ತಾ, ನಮ್ಮ ಸಂಘಟನೆಯಲ್ಲಿದ್ದ ಒಗ್ಗಟ್ಟು, ಆಗಿನ ಆ ಸ್ಪಿರಿಟ್. ಯಾರು ಸೂಚನೆ ಕೊಟ್ಟರೆ ನಮಗೆ ಗೊತ್ತಿಲ್ಲ, ಸಂಘಟನೆಯ ಹಿರಿಯರು ಯಾರ ಸೂಚನೆ ಕೊಡ್ತಾರೆ ಅದನ್ನು ನಾವು ಸೈನಿಕರಂತೆ ಪಾಲಿಸೋದು. ಈಗಲೂ ಅಂಥ ಒಗ್ಗಟ್ಟು ಎಲ್ಲಿ ಸಹ ನಾನು ನೋಡಲಿಲ್ಲ. ಯಾವಾಗಲೂ ಭಾರತ ಮಾತೆಗೆ ಯಾವಾಗ ಕಷ್ಟ ಬರ್ತದೆ ನಾವು ಖಂಡಿತ ಸದಾ ಸಿದ್ಧರಿರ್ತೇವೆ ಅಂತ ಹೇಳಿ ಒಂದು ಎಂತ ಹೇಳಿದೆ ಮಾರಲ್ ವ್ಯಾಲ್ಯೂ ಕೊಟ್ಟ ದಿವಸ ಅದು ಅಂತ ನನಗೆ ಕಾಣ್ತದೆ. ಇನ್ನೊಂದು ಏನಂತ ಹೇಳಿ, ನಮಗೆ ಕಹಳೆ ಅದನ್ನು ಎಲ್ಲ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲಿಂದ ನಮ್ಮ ಸಂಘಟಕರು ಮಾರುವೇಷದಲ್ಲಿ ಬಂದು ನಮಗೆ ಮಾರ್ಗದರ್ಶನ ಸೂಚನೆ ಕೊಡ್ತಿದ್ರು, ಸಂಘಟನೆಯ ಪ್ರಮುಖರು. ನಿಜವಾಗಿ ನಾವು ಪುರಾಣದಲ್ಲೆಲ್ಲ ಮಾತ್ರ ಓದಿದ್ದು ಮಾರುವೇಷದಲ್ಲಿ ಓದದ್ದು, ಭೀಮ ಬಕಾಸುರನನ್ನು ಮಾರುವೇಷದಲ್ಲಿ ಕೊಂದದ್ದು ಅಂತ. ಹಾಗೆ ತುರ್ತು ಪರಿಸ್ಥಿತಿ ಅಂತ ರಾಕ್ಷಸನನ್ನು ಓಡಿಸಲಿಕ್ಕೆ ನಮ್ಮ ಸಂಘಟನೆಯಲ್ಲಿರುವ ಪ್ರಮುಖರು ಸಮೇತ ಮಾರುವೇಷದಲ್ಲಿ ಬರಬೇಕಾಯ್ತು. ಅವರು ಹೇಳಿದ ಸೂಚನೆಯನ್ನು ಪಾಲಿಸ್ತಿದ್ದೆವು ನಾವು. ಮತ್ತು ನಾವು ಏನು ಮಾಡ್ತಿದ್ದೆವು, ಆಗ ಜಯಪ್ರಕಾಶ್ ನಾರಾಯಣ್ ಅವರದ್ದು ಲೀಡರ್ಶಿಪ್ ಅಂದರೆ JP ಜಿಂದಾಬಾದ್ ಅಂತ ಹೇಳಿದ್ದು ಸ್ಲೋಗನ್. ಮತ್ತು ನಮಗೆ ಎಲ್ಲ ಸೂಚನೆ ಮತ್ತು ಎಲ್ಲ ಏನೇನು ನಡೀತದೆ ಎಲ್ಲ ವಿಷಯ ನಮಗೆ ಗೊತ್ತಾಗ್ತಿತ್ತು. ಇವರು ಮಟ್ಟಾರ್ ವಿಠಲ್ಕಿಣಿ ಹೇಳಿದ ಹಾಗೆ ರಾತ್ರಿ 12 ಗಂಟೆಗೆ ನಮ್ಮದು ಬೈಠಕ್ ನಡೀತಿತ್ತು. ಯಾರಿಗೆ ಗೊತ್ತಿಲ್ಲ, ಹೊರಗೆ ಗೊತ್ತಿಲ್ಲ, ನಾವು ಸೈನಿಕರಂತೂ ಯಾರಿಗೂ ಗೊತ್ತಿಲ್ಲ. ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೆವು. ಆದರೆ ಇದು ನಿಜವಾಗಿ ಖಂಡನೀಯ ಏನಂತ ಹೇಳಿದರೆ, ನಾವು ಸ್ಟೂಡೆಂಟ್ಸ್, ನಮಗೆ ನಮ್ಮದು ಶಾರದಾ ಆಚಾರ ಇರಲಿ, ಸುಮತಕ್ಕ ಅಂತ ಒಬ್ಬರಿದ್ದರು, ನಾವು ರಾಷ್ಟ್ರ ಸೇವಿಕಾ ಸಮಿತಿಯ ನೇತೃತ್ವದಿಂದ ನಾವು ಹೋಗ್ತಿದ್ದೆವು. ಅದನ್ನು ಹೋರಾಟ ಪ್ರತಿಭಟಿಸುವ ಶಕ್ತಿ ಸಹ ಇಲ್ಲ, ಅವರು ಬಿಡುವುದಿಲ್ಲ, ಪ್ರತಿಭಟಿಸಲಿಕ್ಕೆ ಸಹ ಬಿಡುವುದಿಲ್ಲ, ಏನೂ ಇಲ್ಲ. ಆ ಹಕ್ಕನ್ನು ಸಮೇತ ಅವರು ಕಿತ್ತುಕೊಂಡಿದ್ದಾರೆ. ಯಾರು ಮಾತಾಡ್ತಿರ್ಲಿಲ್ಲ, ನಮ್ಮ ಹತ್ರ ಬರುವಾಗ ಹೇಳ್ತಿದ್ರು ನೀವು ಮಾತಾಡಬೇಡಿ ಯಾವ ವಿಷಯ ಅಂತ ಹೇಳಿ. ಅಂತ ನಮ್ಮ ಜನಸಾಮಾನ್ಯರಿದ್ದರು. ನಂತರ ಏನಾಯಿತು, ನಾವು ಆಗಾಗ ಒಂದು ವಾರಕ್ಕೊಮ್ಮೆಯ ನಮಗೆ ಸೂಚನೆ ಬಂದ ಕೂಡಲೇ ನಾವು ಎಲ್ಲಿಂದ ಹೇಳಿ, ಅಂದರೆ ಪೊಲೀಸರು ಕಾದು ನಿಲ್ತಿದ್ರು, ವ್ಯಾನ್ ಎಲ್ಲ ಆಚೀಚೆ ಹೋಗ್ತಿದ್ದು. ಆಗ ನಾವು ಯಾವುದೋ ಒಂದು ಬಸ್ ಸ್ಟ್ಯಾಂಡಲ್ಲಿ ಹೊರಡುದು ಪ್ರತಿಭಟನೆಗೆ. ಸಾಧಾರಣ ಅಲ್ಲಿ ಅವರಿಗೆ ಬೇರೆ ನ್ಯೂಸ್ ಕೊಡೋದು ಅದೆಲ್ಲ ನಮ್ಮದೊಂದು ಸ್ಟ್ರಾಟಜಿ ಇತ್ತು. ಅವರು ಅರ್ಧದಲ್ಲಿ ಹೋಗುವಾಗ ಬಂದು ಅರೆಸ್ಟ್ ಮಾಡ್ತಿದ್ರು, ಜಾಗ ಇಲ್ಲ, ಅಷ್ಟು ಫುಲ್ ಲಾಕಪ್ಪಲ್ಲಿ ಇಲ್ಲ, ನಮಗೆ ಎಲ್ಲಿ ಆ ಶಾಲೆಯಲ್ಲಿ ಕೂತ್ಕೊಳ್ಳಿಸಿ ಸಂಜೆ ಬಿಡ್ತಿದ್ರು. ಹಾಗೆ ಅನೇಕ ಪ್ರತಿಭಟನೆಗಳಾಯ್ತು. ಮತ್ತೆ ಅಲ್ಲ, ನಮಗೆ ಸ್ಟೂಡೆಂಟ್ಸ್ ನಾವು ಏನು ಮಾಡಿದ್ದೇವೆ ಅಂತ ಹೇಳಿ, ಒಂದು ದಿವಸ ಸೆಕ್ಷನ್ 144 ಹಾಕಿದ್ರು. ನಾವು DC-ಗೆ ಒಂದು ಮನವಿ ಕೊಡ್ತೇವೆ ಅಂತ ಹೇಳಿ ಬ್ಲ್ಯಾಕ್ ಮುಖಕ್ಕೆ ಕಟ್ಟಿ ಮತ್ತು ಹಿಂದೆ ಕೈ ಕಟ್ಟಿ ನಾವು ಹೋಗ್ತಾ ಇದ್ದೇವೆ. ಹೋಗುವಾಗ ರಿಸರ್ವ್ ಪೊಲೀಸ್ ಬಂದು ನಮ್ಮ ಲೇಡೀಸ್ ವಿದ್ಯಾರ್ಥಿನಿಯರಿಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ರುಚಿ ನಾನು ಸಹ ಒಂದು ತಗೊಂಡಿದ್ದೇನೆ. ಎಂಥ ಒಂದು ಲಾಠಿಯ ಚಾರ್ಜ್ ಅಂದರೆ ಅದು ಪೆಟ್ಟು ಈಗ ಸಹ ನನಗೆ ಎಣಿಸಿದ್ರೆ ಕಾಣ್ತದೆ. ಇದು ಕೈ ಫ್ರ್ಯಾಕ್ಚರ್ 1 ತಿಂಗಳು. ನನಗೆ ಸ್ವಂತ ಅನುಭವ ಹೇಳ್ತಾ ಇದ್ದೇನೆ ನಾನು. ನಂತರ ಆದರೂ ನಾವು ಕೆಲಸ ಮುಂದುವರಿಸಿದ್ದೇವೆ. ದೇಶಕ್ಕಾಗಿ ಏನಾದರೂ ಮಾಡಬೇಕು. ಇವರು 21 ತಿಂಗಳ ಕಾಲ ನಮ್ಮನ್ನು ಹಾಗೆ ಮಾಡಿದ್ರಲ್ಲ ಪ್ರಜಾಪ್ರಭುತ್ವ ದೇಶದಲ್ಲಿ. ಈಗ ಸಂವಿಧಾನ ಹೇಳ್ತಾರಲ್ಲ, ಸಂವಿಧಾನದ ಕಗ್ಗೊಲೆ ಆಯ್ತಲ್ಲ, ಯಾವುದು ಅದರ ಉದ್ದೇಶ ಯಾವುದಿತ್ತು ಅದನ್ನು ಮಾಡಲಿಕ್ಕೆ ಇವರು ಬಿಟ್ಟಿದ್ದಾರಾ?
ಏನೂ ಇಲ್ಲ. ಒಬ್ಬ ಮಹಿಳೆ ಅಂತ ಹೇಳಿ ನಮಗೆ ಒಂದು ಇದಿತ್ತು, ವಿದ್ಯಾರ್ಥಿನಿಯರಿಗೆ ಒಂದು ಮಹಿಳಾ ಪ್ರಧಾನಮಂತ್ರಿ ಅಂತ ಹೇಳಿ. ಆದ್ರೆ ಆ ಸಮಯದಲ್ಲಿ ಒಂದು ಮಹಿಳೆ ಸಹ ಹೀಗೆ ಮಾಡ್ತಾರೆ ಅಂತ ಹೇಳಿ ನಮಗೆ ಇದಾಯ್ತು. ಒಂದು ನಂತರ ಏನಾಯ್ತು ಅಂತ ಹೇಳಿದ್ರೆ, ಕಹಳೆ ಪೇಪರ್ ನಾವು ಹಂಚುತ್ತಾ ಇದ್ದೆವು. ಮನೆಯಲ್ಲಿ ಕಹಳೆ ಪೇಪರ್ ಇಟ್ಟರೆ ರಾತ್ರಿ ಬಂದು ಪೊಲೀಸರು ಎಲ್ಲಿ ಇಟ್ಟಿದ್ದೀರಿ ಹೇಳಿ ಎಳೆದುಕೊಂಡು ಹೋಗುದು. ಇಲ್ಲ, ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು, ಕೇಳ್ತಿರ್ಲಿಲ್ಲ. ಮತ್ತೆ ಒಂದು ದಿವಸ ನಾವು ಹಾಗೆ ಹೋಗುವಾಗ ನಮಗೆ ಅರೆಸ್ಟ್ ಆಯಿತು. ನಮಗೆ ವಿದ್ಯಾರ್ಥಿನಿಯರದ್ದು ಒಂದು ಗ್ರೂಪ್ ಇತ್ತು, ಅರೆಸ್ಟ್ ಆಗುವಾಗ ಆ ಕಹಳೆ ನಮ್ಮ ಕೈಯಲ್ಲಿತ್ತು. ನಮಗೆ ಆ ಕಹಳೆ ಅಂತ ಹೇಳಿದರೆ ಒಂದು ನಿಜವಾಗಿ ಒಂದು ಪವಿತ್ರ, ಈಗಿನ ಹಾಗೆ ನ್ಯೂಸ್ ಪೇಪರ್ ನಾವು ಬಿಸಾಡ್ತೇವೆ ಅದೆಲ್ಲ ಇಲ್ಲ. ನಮಗೆ ಒಂದು ಗ್ರಂಥದ ಹಾಗೆ ಹೇಳೋದಿಲ್ಲ. ಹಾಗೆ ನಾವು ಎಂತ ಮಾಡೋದು, ಈಗ ಎಲ್ಲ ನಮ್ಮದು ಗ್ರೂಪ್ ಉಂಟು. ಕಹಳೆ ಅಂತ ಹೇಳಿದ ಕೂಡಲೇ ಪೊಲೀಸರಿಗೆ ಎಲರ್ಜಿ, ಅವರು ಕೂಡಲೇ ಏನಾದರೂ ಮಾಡ್ತಾರೆ. ನಾವು ನೋಡಿದ್ದೇವೆ ಕಣ್ಣಾರೆ. ನೀವು ಮಧುಕರಿ ನಾಯಕ ಹೇಳಿದ್ರಲ್ಲ, ಅವರನ್ನು ಬಿಸಾಡುವಾಗ ನಾವು ಅಲ್ಲಿದ್ದೇವೆ, ಬಂದರ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಸುಧಾಕರ್ ಜೋಶಿ ಅಂತ ಇದ್ರು, ಅವರು ತಲೆಯೆಲ್ಲ ಬೋಳಿಸಿ ಮಾರುವೇಷ. ಈಗ ನನಗೆ ಎಣಿಸಿದ್ರೆ ಅವರೆಲ್ಲ ಎಲ್ಲಿದ್ದಾರೆ ಈಗ ನನಗೆ ಗೊತ್ತಿಲ್ಲ. ನಮ್ಮ ಲೇಡೀಸ್ ವಿದ್ಯಾರ್ಥಿನಿಯರು ಅನೇಕರಿದ್ರು ಸಫರ್ ಆದವರು. ನಂತರ ಅವರು ನಮ್ಗೆ ಏನ್ ಮಾಡಿದ್ರು, ಕಹಳೆ ಏನ್ ಮಾಡುತ್ತೆ ಅಂತ ಗೊತ್ತಾಗ್ಲಿಲ್ಲ. ನಾವು ತಿಂದು ಬಿಟ್ಟೇವೆ ಅದನ್ನು. ಹಿಡಿದ್ರೆ ಅವರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ರು ಚಿಂತಿಲ್ಲ, ಇಡೀ ಗ್ರೂಪಿಗೆ ಟಾರ್ಚರ್ ಕೊಡ್ತಾರೆ. ಕಡೆಗೆ ಅವರು ನೋಡಿದ್ರು, ಒಂದು ಸಲ ನೋಡಿ ಎಷ್ಟರ ತನಕ ಅವರು ಮಾಡ್ತಾರೆ ಅಂದ್ರೆ ಗೂಢಚಾರಕ್ಕೆ. ಪೊಲೀಸರಲ್ಲಿ ಒಳ್ಳೆಯವರು ಸಹ ಇದ್ದಾರೆ, ಗೌರವ ಕೊಡ್ತೇನೆ ನಾನು, ಒಳ್ಳೆಯವರು ಸಹ ಸಿಕ್ಕಿದ್ದಾರೆ ನಮಗೆ. ಆದ್ರೆ ಒಂದ್ಸಲ ನಾವು ಕಾಲೇಜಿಗೆ ಹೋಗುವಾಗ ನಮ್ಮ ಹತ್ರ ಬಂದು ನಾವು ಮಕ್ಕಳಲ್ಲ, ನಮ್ಮ ಹತ್ರ ಬಂದು ಕೇಳಿದ್ರು, ನಿಮ್ಮ ಮನೆಯಲ್ಲಿ ಕಹಳೆ ಉಂಟಲ್ಲ, ಜಾಗ್ರತೆಯಲ್ಲಿ ಇಡಿ, ಅದು ಎಲ್ಲಿಯಾದರೂ ಮತ್ತೆ ನಿಮ್ಮ ತಂದೆ ತಾಯಿಯರನ್ನೇ ಅರೆಸ್ಟ್ ಮಾಡ್ತಾರೆ. ನನಗೆ ಬಾಯಲ್ಲಿ ಬಂತು ಹೇಳುವ ಅಂತೇಳಿ ನಾವು ಬೆರಣೆ ಹಾಕುವ ಅಟ್ಟದಲ್ಲಿ ಅಕ್ಕಿಯ ಇದರಲ್ಲಿ ಇಡ್ತಿದ್ದೆವು. ಅದು ಹೇಳಲಿಕ್ಕೆ ಬಂತು. ಮತ್ತೆ ಏನೋ ನಮಗೆ ಸಂಘದ ಶಿಕ್ಷಣ ಇದ್ದಲ್ಲ, ಇದು ಏನೋ ಉಂಟು ಇದರಲ್ಲಿ ಅಂತ ಹೇಳಿ ಹೇಳಲಿಲ್ಲ. ಅದೇ ಮನುಷ್ಯ, ಅದೇ ಅವ್ರು ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿ ಹೋಗುವಾಗ ನಮ್ಗೆ ಹೇಳುದು, ಇವಳನ್ನು ಸರಿ ಹಿಡಿಯಿರಿ, ಇವಳು ಕಹಳೆ ತಿಂದಿದ್ದಾಳೆ, ಈಗ ಬಸ್ಕಿ ತೆಗೀರಿ ಅಂತ. 500 ಬಸ್ಕಿ, 250 ಹೇಳುವಾಗ ಬಿದ್ದೆವು. ನಂತರ ನೀರೆಲ್ಲ ಹೊಡೆದು ಎಷ್ಟೋ ಸಮಯ ನಾವು ನಡೀಲಿಕ್ಕೆ ಆಗ್ತಿರ್ಲಿಲ್ಲ ನಮ್ಗೆ. ಆದ್ರೆ ಸಹ ಈಗ ಸಹ ನನಗೆ ಆ ಸ್ಪಿರಿಟ್ ಕಾಣುವಾಗ ಕಾಣ್ತದೆ.